This program is brought to you by VK Developers, powered by Nippon Paint, Amrit Noni, Arogyada Bharavase, Cycle Pure Agarbatti, Ashoka Business Center, Workspace managed by Vertex, co-powered by ಇದು ಕರಾವಳಿ ಕರ್ನಾಟಕದ ನಾಡಿಮಿಡಿತ ನಮ್ಮ ಟಿವಿ ಹಾಗೆಯೇ ವಿಕೆ ಡೆವಲಪರ್ಸ್ ಉಡುಪಿ ಅರ್ಪಿಸುವಂತಹ ಡಾನ್ಸ್ ವಾರಿಯರ್ ಸೀಸನ್ 4 ಪವರ್ಡ್ ಬೈ ನಿಪಾನ್ ಪೇಂಟ್, ಅಮೃತ್ ನೋಣಿ ಆ್ಯಂಡ್ ಸೈಕಲ್ ಪ್ಯೂರ್ ಅಗರ್ಬತ್ತಿ. ಫಿಲ್ಮಿ ರೌಂಡು ಒಂದು ಎಪಿಸೋಡ್ ಅಂತೂ ಮುಗ್ದೋಯ್ತು, ಒಂದು ಸಂಚಿಕೆ ಅದ್ಭುತವಾದಂತಹ ಪ್ರದರ್ಶನಗಳು ವೇದಿಕೆಯಲ್ಲಿ ಮೂಡಿ ಬಂತು. ಸೊ ಇವತ್ತು ನಾವು ಅಷ್ಟೇ ಎಕ್ಸೈಟೆಡ್ ಆಗಿದ್ದೇವೆ. ನಿಮ್ಗೆ ಎಕ್ಸೈಟ್ಮೆಂಟ್ ಇಲ್ವಾ ರಾಹುಲ್? ಡೆಫಿನೆಟ್ಲಿ ಎರಡನೇ ಸಂಚಿಕೆಗೆ ನಾವು ಮೂವ್ ಆನ್ ಆಗಿದ್ದೇವೆ. ಹಾಗೂ ಇನ್ನಷ್ಟು ಥರದ ವಿಧದ ನಮಗೆ ಸಿನಿಮಾ ಕಥೆಗಳು ಈ ವೇದಿಕೆ ಮೇಲೆ ಮೂಡಿ ಬರಲಿಕ್ಕಿದೆ. ಇದನ್ನೆಲ್ಲ ನೋಡೋಕ್ಕೆ ನಾನಂತೂ ಎಕ್ಸೈಟೆಡ್ ಆಗಿದ್ದೀನಿ. ಆದರೆ ಇದರ ತೀರ್ಪುಗಳನ್ನು ಪರಿಗಣಿಸೋಕೆ ನಮ್ಮ ತೀರ್ಪುಗಾರರು ಕೂಡ ಇದ್ದಾರೆ. ಮೊದಲನೇದಾಗಿ ನಮ್ಮ ಮೊದಲನೆಯ ಜಡ್ಜ್ ಎಲ್ಟನ್ ಮಸ್ಕರೇನೆಸ್, ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹಾಗೇನೆ ಇನ್ನೊಬ್ರು ಹಾಗೂ ದ ಗಾರ್ಜಿಯಸ್ ರಶ್ಮಿತಾ ಚಂಗಪ್ಪ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಇನ್ನಷ್ಟು ಮೆರಗನ್ನು ತರ್ತಾ ಇದ್ದಾರೆ. ಅಂಡ್ ನೆಕ್ಸ್ಟ್ ವಿ ಹ್ಯಾವ್ ಕಿಶೋರ್ ಅಮನ್ ಶೆಟ್ಟಿ, ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತಾ ಹಾಟ್ ಸೀಟಲ್ಲಿ ಹಾಟ್ ಆಗಿರಿ, ನಮ್ಮ ಪರ್ಫಾರ್ಮೆನ್ಸ್ಗಳು ಬರ್ತಾ ಇರ್ತದೆ ಅಂತ ಹೇಳ್ತಾ ಈಗ ಕಾರ್ಯಕ್ರಮವನ್ನು ಮುಂದುವರಿಸುವಂಥ ಹೊತ್ತು. ಪರ್ಫಾರ್ಮೆನ್ಸ್ಗಳು ತುಂಬ ಚೆನ್ನಾಗಿ ನಡೀತಾ ಇದೆ. ನಮ್ಮ ತಂಡಗಳು ವೆಯ್ಟ್ ಮಾಡ್ತಾ ಇದ್ದಾರೆ, ಅವರ ಪರ್ಫಾರ್ಮೆನ್ಸ್ ಯಾವಾಗ ಆಗುತ್ತೆ, ನಾವು ಕೂಡ ವೆಯ್ಟ್ ಮಾಡ್ತಾ ಇದ್ದೇವೆ. ಈಗ ಇನ್ನೊಂದು ತಂಡವನ್ನು ವೇದಿಕೆಗೆ ಕರೆಯುವಂಥ ಹೊತ್ತು. ಸೊ ನಮ್ಮ ಜೊತೆ ಮೂಡಿಗೆರೆಯ ಒಂದು ಅದ್ಭುತವಾದಂತಹ ತಂಡ ಕಲಾಭಾರತಿ ಡ್ಯಾನ್ಸ್ ಇನ್ಸ್ಟಿಟ್ಯೂಟ್ ಒಂದೊಳ್ಳೆ ಪರ್ಫಾರ್ಮೆನ್ಸ್ ಜೊತೆಗೆ ವೇದಿಕೆಗೆ ಬರ್ತಾ ಇದ್ದಾರೆ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಂದು ವಿಭಿನ್ನವಾದಂತಹ ಒಂದು ಸಂಚಲನವನ್ನು ಮೂಡಿಸಿದಂತಹ ಓಂ ಚಿತ್ರದ ಒಂದು ಪ್ರದರ್ಶನ ಈ ಒಂದು ವೇದಿಕೆಯಲ್ಲಿ ನಡೀಲಿಕ್ಕಿದೆ. ಸೊ ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ಕಲಾಭಾರತಿ ಡ್ಯಾನ್ಸ್ ಇನ್ಸ್ಟಿಟ್ಯೂಟ್ ಮೂಡಿಗೆರೆ. ನಮಸ್ಕಾರ. ನೀವೇ ತಾನೇ ರೌಡಿಗಳ ಬಗ್ಗೆ ಕ್ರಾಂತಿವೀರ ಪತ್ರಿಕೆಯಲ್ಲಿ ಬರೀತಿರೋದು? ನೀವು ಈ ರೌಡಿಸಂಗೆ ಯಾಕೆ ಹೇಳಿದ್ರಿ? ಏನಿದು? ಒಬ್ಬ ರೌಡಿ ಬಗ್ಗೆ ನಾನೇ ಬರ್ದಿರೋ ಬುಕ್, ಒಂದ್ಸರಿ ಓದ್ ನೋಡಿ. ತಂತದ ಬೊಂಬೆ ತರ ಕಾಣ್ತಿದ್ಯಾ? ಯಾಕೆ ಲವ್ ಮಾಡಲ್ಲ? ನೋಡು, ಒಂದು ಹುಡುಗಿ ನನ್ನ ಲವ್ ಮಾಡ್ಲಿ ಅಂತ ಹುಡುಗ ಲವ್ ಮಾಡಿದ್ರೆ ಅದು ಸ್ವಾರ್ಥ ಲವ್ ಆಗುತ್ತೆ. ಆದ್ರೆ ನಾನು ನೀನ್ ಲವ್ ಮಾಡಿಬಿಡು, ನಾನಂತೂ ಲವ್ ಮಾಡ್ತೀನಿ, ಇದು ನಿಸ್ವಾರ್ಥ ಲವ್. ಹೇಳು, ಯಾವ ಮಗನ ಲವ್ ಮಾಡ್ತಾರೆ? ಹೇಳೆ, ಯಾವ ಮಗನ ಲವ್ ಮಾಡ್ತಾರೆ? ಹೇಳು. ನಾವು ಲವ್ ಮಾಡಿದೀವಿ, ಲವ್ ಮಾಡಿರೋದು ನೋಡಿದೀವಿ, ಆದ್ರೆ ಈ ತರ ಲವ್ ಮಾಡಿದವ್ರನ್ನ ನೋಡಿಲ್ಲ ಬಿಡಿ. With the gang, Mahbuba, 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 Mundado Napa. Hey, mini pesu, Mr. Pesu, public kumansu, Shiva Shiva. BTS pesu, Bitare pesu, Chini mini pesu, Hara Hara. Ice cream bite, cycle side, allow fight, right. Buguri, ee chaati ke tirugu buguri. Mahbuba, mummudalo na ba. Mahbuba, Mahbuba.
ಕೇಸರಿ ದಾರಿ ತಪ್ಪಿದ ಮಗ ನಮ್ಮ ಕೋಟಿ ನಾರಾಯಣ ಗೌರಿ ರಂಗಣ್ಣ ಚೂರಿ ಚಿಕ್ಕಣ್ಣ ನಾನೊಬ್ಬ ಕಳ್ಳ ಕಡೆ ಲೈಲಾ ನನ್ನ ಲೈಲಾ ಲೈಲಾ ನಿನಗೊಂದು ಪಪ್ಪಿ ಪಡೆ ಮೆಹಬೂಬಾ 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 ಅದಿರ್ಲಿ ಅವನ ಯಾಕೆ ಅವಳಿಂದ ಬಿದ್ದಿದ್ದಾನೆ? ಅವಳಿಗೆ ಇಷ್ಟ ಇಲ್ಲ ಅಂದ್ರೂ ಬಲವಂತವಾಗಿ ಲವ್ ಮಾಡ್ತಾ ಇದ್ದಾನಲ್ಲ, ಯಾಕೆ? ಈ ಲವ್ ಅನ್ನೋದೇ ಹೇಗೆ, ಹೇಗೋ ಇದ್ದವರು ಹೇಗೋ ಆಗ್ಬಿಡ್ತಾರೆ. ಕೆಲವೇ ವರ್ಷಗಳ ಹಿಂದೆ ಅವನು ಹೇಗಿದ್ದ ಅಂತಂದ್ರೆ ನೀವೇ ನಂಬಲ್ಲ. ಓಂ ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ ಓಂ ವೇದಾಂತರ್ಯ ಝೇಂಕಾರ ಆಧ್ಯಾತ್ಮಾಭಿಮಧುಸಾರ ಸ್ವಲ್ಪ ಮಾತಾಡ್ಬೇಕು. ಎಷ್ಟೊತ್ತಿ ನಿಮ್ಗೆ ಹೇಳೋದು? ಯಾಕೆ ಸುಮ್ಮನೆ ನನ್ನ ಹಿಂದೆ ತಲೆ ತಿತ್ತೀರಾ? ಮಾರು ಕಿಸ್ಸಿಗೆ ಡಮಾರು ಕೇಳಲ್ಲ ಲೋಕ ಕಂಡ ಮೊದಲ ಪಾಪ ಈತ ಈಗ ಕಂಡ ಪಾಪ 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 ಹುಡುಗ ಪಾಪ 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 ಅಯ್ಯೋ ಪಾಪ ಮುಲಾಜೆ ಇಲ್ಲಣ್ಣು ಲವಿಗೆ ಕೋಮಾ 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 ಪ್ರೇಮ ಕೋಮಾ 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 ಪ್ರೇಮ ಕೋಮಾ 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 ಪ್ರೇಮ ಅವನನ್ನು ರೇಗಿಸ್ತಾ ಇದ್ದಾರೆ ಸತ್ಯ. ಹೋಗು, 4 ಪೀಸು. ತಗೋತೀನಿ. ಹೋಗು, ಹೊಡಿ ಅವ್ರನ್ನ, ಬಿಡ್ಬೇಡ. ಇನ್ಸ್ಪೆಕ್ಟರ್, ಈ ಸತ್ಯನೇ ಈ ಗಲಾಟೆ ಮಾಡಿ ಅರೆಸ್ಟ್. ಇವನಿಂದ ಅವಳ ಅಣ್ಣ ತಾಯಿ ಸತ್ರು ಅಂತ ದ್ವೇಷ ಇಟ್ಕೊಂಡು ಇಷ್ಟೆಲ್ಲ ಮಾಡ್ತಾ ಇದ್ದಾಳೆ. ಅವನು ತನ್ನ ತಂದೆ ತಾಯಿ ತಂಗಿರ್ಗೋಸ್ಕರ ಸುಳ್ಳು ಸಾಕ್ಷಿ ಹೇಳ್ದ. ಇದ್ರಲ್ಲಿ ಯಾರು ತಪ್ಪು ಯಾರು ಸರಿ ಒಂದು ಅರ್ಥನೇ ಆಗ್ತಾ ಇಲ್ಲ. ಇಬ್ರದ್ದು ತಪ್ಪಿಲ್ಲ, ಪರಿಸ್ಥಿತಿ ತಪ್ಪು. ನಿನ್ ಸ್ವಾರ್ಥಕ್ಕೋಸ್ಕರ ಇನ್ನೊಬ್ರ ಜೀವನ ಹಾಳಾದ್ರೂ ಪರವಾಗಿಲ್ಲ, ನೀನು ನಿನ್ ಫ್ಯಾಮಿಲಿ ಮಾತ್ರ ಚೆನ್ನಾಗಿದ್ರೆ ಸಾಕು ಅಂತಾನ? ಇದು ನಾನ್ ಹೇಳ್ತಾ ಇರೋ ಮಾತಲ್ಲ, ಅವತ್ ನೀ ನನಗೆ ಹೇಳಿದ ಮಾತು. ಇದಕ್ಕೂ ನೀನ್ ಗೆದ್ದಿದ್ದೆ, ನಾನ್ ಸೋತೆ. ಆದ್ರೆ ಇವತ್ತು ನೀನ್ ಸೋತಿದ್ಯಾ. ನನಗೆ ಗೆಲುವಷ್ಟೇ ಸಾಕು. ಓ ಗುಲಾಬಿಯೇ ಓ ಗುಲಾಬಿಯೇ ನಿನ್ನಂದ ಚೆಲುವಿಂದ ಸೆಳೆಯೋದೇ ಪ್ರೇಮವೇ. ಮುಳ್ಳಿಂದ ಬಾಳಂದ ಕೆಡಿಸೋದು ನ್ಯಾಯವೇ. ದ್ವೇಷವ ಸಾಧಿಸಿ ಪ್ರೇಮದ ಅಸ್ತ್ರವೇ ಸೇನಿನ ಹಾಡಿಗೆ ಹಾಡಿನ ಹಾಡಿಗೆ ವಿನಯದ ತಾಳವೇ ಭಾವಕ್ಕೆ ವಿಷದ ಲೇಪವೇ. ಹೆಣ್ಣು ಒಂದು ಮಾಯೆಯ ರೂಪ ಎಂಬ ಮಾತಿದೆ, ಹೆಣ್ಣು ಕ್ಷಮಿಸೋ ಭೂಮಿಯ ರೂಪ ಎಂದು ಹೇಳಿದೆ. ಯಾವುದು ಯಾವುದು
ಯಾವುದು ಯಾವುದು ನಿನಗೆ ಹೋಲುವುದಾವುದು ಓ ಗುಲಾಬಿಯೇ. ಬನ್ನಿ ಬನ್ನಿ ಸಾಯ್ತೀವಿ ಮಧು. ಇಲ್ಲ ಮಧು, ಇಲ್ಲ. ಇನ್ಮೇಲೆ ನಾನು ಯಾವತ್ತೂ ಓಡಿಸ ಮಾಡಲ್ಲ. ನಿಜ ನಾಳೆ ಇನ್ಮೇಲೆ ಯಾವತ್ತೂ ಓಡಿಸ ಮಾಡಲ್ಲ. ಆವತ್ತು ಪ್ರೀತಿ ದ್ವೇಷನ್ ಗೆಲ್ತು, ಶಾಂತಿ ಕ್ರಾಂತಿನ ಗೆಲ್ತು. ಈಗ ಅವನೆಲ್ಲಿದ್ದಾನೆ? ಅಲ್ಲಿ ನೋಡಿ. ನಮ್ಮ ಕಲಾಭಾರತಿ ಡ್ಯಾನ್ಸ್ ಇನ್ಸ್ಟಿಟ್ಯೂಟ್. ಸೊ ಒಂದೊಳ್ಳೆ ಸಿನಿಮಾದ ಕಥೆಯನ್ನು ನಮಗೆಲ್ರಿಗೂ ಕೂಡ ನೀವು ಪ್ರಸ್ತುತಪಡಿಸಿಕೊಟ್ರಿ. ಸೊ ಓಂ ಚಲನಚಿತ್ರ ಅಂತ ಹೇಳೋದಾದರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಂದು ವಿಭಿನ್ನವಾದಂಥ ಒಂದು ಹೊರಪನ್ನು ಮೂಡಿಸಿದಂಥ ಚಲನಚಿತ್ರ. ಸೊ ನಮ್ಮ ಉಪೇಂದ್ರ ಅವರ ಡೈರೆಕ್ಷನ್, ಶಿವಣ್ಣ ಅವರ ಒಂದು ಆ್ಯಕ್ಟಿಂಗ್, ಪ್ರೇಮ ಅವರ ಒಂದು ಆ್ಯಕ್ಟಿಂಗಲ್ಲಿ ಮಿಂಚಿದಂಥ ಚಲನಚಿತ್ರದ ಒಂದು ಭಾಗವನ್ನು ಇವತ್ತು ನೀವು ಕಂಪ್ಲೀಟಾಗಿ ಆ ಒಂದು ಮೂವಿಯನ್ನು ನಮ್ಮೆಲ್ಲ ಒಂದು ಆಡಿಯನ್ಸ್ಗೂ ಕೂಡ ತೋರಿಸ್ತೀರಿ. ಫಸ್ಟ್ ಆಫ್ ಆಲ್ ನೀವು ನೋಡಬೇಕಾದ್ರೆ ನಮ್ಮ ಮೊದಲೇದಾಗಿ ಶಿವಣ್ಣ ಹೇಗಿದ್ರು ಹಾಗೆ ಕಾಣಿಸ್ತಾ ಇದ್ರು ಅಂತ ಹೇಳ್ತಾ ಇದ್ರು. ಸೊ ನಮಗಂತೂ ಖುಷಿ ಆಯಿತು. ಒಮ್ಮೆ ಓ ಮೂವಿ 1995 ರಿಲೀಸ್ ಆಗಿತ್ತು, ನಾನು ಹುಟ್ಟಿ ಕೂಡ ಇರಲಿಲ್ಲ. ಈಗ ಇನ್ನೊಮ್ಮೆ ಆ ಸಿನಿಮಾವನ್ನು ಈ ಒಂದು ವೇದಿಕೆಯಲ್ಲಿ ನೋಡಿದ ರೀತಿಯಲ್ಲೇ ಆಯಿತು. ಈಗ ನಮ್ಮ ಜಡ್ಜಸ್ಗೆ ಹೇಗಾಯ್ತು ಅನ್ನೋದನ್ನು ಕೇಳುವಂಥ ಹೊತ್ತು, ರಶ್ಮಿತಾ ಅವರೇ ಮೊದಲೇದಾಗಿ ನಿಮಗೆ ಹೇಗನ್ನಿಸ್ತು ಈ ಒಂದು ತಂಡದ ಪರ್ಫಾರ್ಮೆನ್ಸ್? ಓಕೆ, ಹಾಯ್ ಗಾಯ್ಸ್. ಹಾಯ್ ಮ್ಯಾಮ್. ಓಕೆ, ಕನ್ನಡ ಮಾತಾಡ್ಲಾ ತುಳು ಮಾತಾಡ್ಲಾ? ಮ್ಯಾಮ್ ಎರಡು ಕೂಡ ತುಳು ಬರ್ಕೊಂಡು ಬರ್ಕೊಂಡು ಕನ್ನಡ ಸಹ ಬರ್ತದೆ. ಓಕೆ, ಫಸ್ಟ್ ಆಫ್ ಆಲ್ ಒಂದು ಲೆಜೆಂಡ್ರಿ ಮೂವಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಓಂ ಮೂವಿ. ಆ್ಯಸ್ ನಮ್ಮ ಹೋಸ್ಟ್ ಆಲ್ರೆಡಿ ಹೇಳಿದ್ರು ಮೂವಿ ಬಗ್ಗೆ. ಸೊ ಐ ಥಿಂಕ್ ಎಲ್ಲರೂ ಮೂವಿ ನೋಡಿದ್ದೀರಾ? ಚಿಟ್ಟಾರಿ ಪುಟ್ಟಾರಿಗಳೆಲ್ಲ ಇದ್ದಾರೆ, ಬಟ್ ಸ್ಟಿಲ್ ದೊಡ್ಡವರೆಲ್ಲ ನೋಡಿದ್ದೀರಾ. ಐ ಥಿಂಕ್ ಟು ಬಿ ವೆರಿ ಹಾನೆಸ್ಟ್, ಐ ಲೈಕ್ ದ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಮ್ಯಾಮ್. ಓಕೆ, ಆ್ಯಂಡ್ ಓಕೆ, ಲಾಸ್ಟಲ್ಲಿ 2 minutes ಏನು ನೀವು ಪರ್ಫಾರ್ಮ್ ಮಾಡಿದ್ರಿ ಹೀರೋ ಆ್ಯಂಡ್ ಹೀರೋಯಿನ್, ಅದೊಂದು ಸ್ವಲ್ಪ ಅರ್ಜೆನ್ಸಿಯಲ್ಲಿ ಮಾಡಿದ್ರಿ. ಅದೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ನೀಟಾಗಿ ಮಾಡಿದರೆ ಇನ್ನೂ ಚೆನ್ನಾಗಿರೋದು. ಆ್ಯಂಡ್ ಕೊನೆಯಲ್ಲಿ ಹೀರೋಯಿನ್ ಸ್ವಲ್ಪ ಎಕ್ಸ್ಪ್ರೆಷನ್ಸ್ ಚೆಂದ ಕೊಡ್ಬೋದಾಗಿತ್ತು ಬಿಟ್ಟರೆ. ಆಮೇಲೆ ನೀವು ತಂದಿರೋ ಪ್ರಾಪ್ಸ್ನ ಅಷ್ಟು ಯೂಸ್ ಮಾಡಿದ್ದೀರಾ, ಚೆನ್ನಾಗಿತ್ತು. ಆ್ಯಂಡ್ ಆ ಸ್ಟೋರಿ ಟೆಲ್ಲಿಂಗ್ ಪ್ಲಸ್ ಆ ಸ್ಟೋರಿನ ಸ್ಟೇಜ್ ಮೇಲೆ ತೋರಿಸಿರೋದು ಎರಡೂ ಚೆನ್ನಾಗಿತ್ತು. ಅಂದರೆ ಆ ಮೂವಿಯಲ್ಲಿ ಏನಿದೆ ಅಲ್ಲ ಅದನ್ನು ನೀಟಾಗಿ ಸ್ಟೇಜ್ ಮೇಲೆ ತೋರಿಸಿದ್ದೀರಾ. ಆ್ಯಂಡ್ ಒಂದು ಸ್ವಲ್ಪ ಕೋಆರ್ಡಿನೇಷನ್ ಅಲ್ಲಿ ಇಲ್ಲಿ ಮಿಸ್ ಆಗ್ತಾ ಇತ್ತು, ಬಟ್ ದೆನ್ ಆ್ಯಕ್ಟ್ ವಾಸ್ ವೆರಿ ಗುಡ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ರಶ್ಮಿತಾ. ಇಲ್ಲಿ ಹೊಡ್ಕೊಂಡ್ರಲ್ಲಿ ಎಲ್ಲರೂ ಕೂಡ ಎಕ್ಸ್ಪರ್ಟ್ ಇದ್ದರು, ಯಾಕಂದರೆ ಮಕ್ಕಳೆಲ್ಲ ಕಲಿಸಿಬಿಟ್ಟು ಬಂದಿದ್ದೀರಾ ಅಂತ. ಚೆನ್ನಾಗಿ ಹೊಡ್ಕೊಳ್ಳಿ, ಸ್ಟೇಜ್ ನಮ್ದು ಎಷ್ಟಾಗುತ್ತೆ ಅಷ್ಟು ಹೊಡ್ಕೊಳ್ಳಿ ಅಂತ. ಬಟ್ ಈಗ ನಮ್ಮ ಕಿಶೋರ್ ಅವರಿಗೆ ಈ ಒಂದು ಡಾನ್ಸ್ ತಂಡದ ಪರ್ಫಾರ್ಮೆನ್ಸ್ ಹೇಗನ್ನಿಸ್ತು? ಹಾಯ್ ಗೈಸ್. ಹಾಯ್ ಸರ್. ನಮಸ್ತೆ, ಹೇಗಿದ್ದೀರಾ ಎಲ್ಲರೂ? ಯಾ ಫೈನ್ ಸರ್. ಆರಾಮ? ಯಾ ಸರ್. ವಾಟ್ ಅಬೌಟ್ ಯು ಸರ್? ಸೂಪರ್. ಇದು ಎಸ್, ಎಲ್ಲರೂ ಹೇಳಿದಂಗೆ ಶಿವಣ್ಣಂದು ಒಂದು ಮೂವಿ ಸೂಪರ್ ಮೂವಿ. ಅಂದರೆ ನಾನು ಎಷ್ಟು ಸರಿ ನೋಡಿದ್ದೀನಿ ಅಂತೇಳಿ ನನಗೇನು ಅಷ್ಟು ನೋಡಿದಷ್ಟು ಬೇಜಾರಾಗಲ್ಲ, ಬೋರ್ ಆಗಲ್ಲ, ಅಷ್ಟು ಸರಿ ನೋಡಿದ್ದೀನಿ ನಾನು. ಆ್ಯಂಡ್ ನಿಮ್ಮದು ನೀವೊಂದು ಸ್ಟೋರಿ ಬೋರ್ಡ್ ರೆಡಿ ಮಾಡಿದ್ದೀರಲ್ಲ, ಆ ಮೂವಿಲಿ ಏನಿತ್ತಲ್ಲ ಅದೇ ನೀವು ಈ ಸ್ಟೇಜಿಗೆ ಸಹ ತಗೊಂಬಂದಿದ್ದೀರ ನೀವು. ಸೀರಿಯಸ್ಲಿ ಆ್ಯಟ್ಸ್ ಆಫ್ ಟು ಯು. ಯಾಕೆಂದರೆ ಅದನ್ನು ಆ ಒಂದು ಜಿಗಾರಿಟ್ ಮಾಡಿ ನಾವು ಹೊರಗೆ ತಗೊಂಡು ತುಂಬ ಕಷ್ಟ ಇದೆ. ಸೊ ಆ ಒಂದು ಫೀಲ್ ನೀವು ಆ ಶ್ಯಾಡೋದಿಂದ ಸ್ಟಾರ್ಟ್ ಮಾಡಿದ್ದೀರಾ. ಮತ್ತು ನಿಮ್ಮದು ಓಪನ್ ಲುಕ್, ಮೇಜರ್ ರೋಲ್ ಯಾರು ಗೊತ್ತಾ? ನೀವೇ. ಸೀರಿಯಸ್ಲಿ ನಿಮ್ಮ ರೋಲಿಂದ ಈ ಒಂದು ಆ್ಯಕ್ಟ್ ಅಷ್ಟು ನೀಟಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ನಿಮ್ಮ ಡಾನ್ಸ್ ಸ್ಟೈಲು ಅಷ್ಟೇ, ನೀವು ಒಂದು ಭರತನಾಟ್ಯಂ ಒಂದು ಪೋಷನ್ ಮಾಡಿದ್ದೀರಾ, ಅಷ್ಟು ನೀಟಾಗಿತ್ತು ನೀವು
ಐ ಮೀನ್ ನೀವು ಭರತನಾಟ್ಯಂ ಮುಂಚೆ ಕಲ್ತಿದ್ದೀರಾ? ಇಲ್ಲ ಸರ್, ಆ್ಯಕ್ಚುಲಿ 8 ಅಡವುಗಳನ್ನ ಮಾತ್ರ ಕಲ್ತಿರೋದು. ಓಕೆ. ಸ್ಕೂಲಲ್ಲಿ ಟೀಚ್ ಮಾಡ್ಲಿಕ್ಕೆ ಹೋಗ್ತಾನೆ. ಹಾಂ, ಟೀಚ್ ಮಾಡಲಿಕ್ಕೆ ಅವ್ರು ಕ್ಲಾಸಿಕಲ್ ಡ್ಯಾನ್ಸ್ ಬೇಕು ಅಂತ ಹೇಳಿದ್ರು. ನಿಮ್ಮದು ಆ ಡಾನ್ಸ್ ಮೂವ್ ನೋಡುವಾಗಲೇ ಗೊತ್ತಾಗ್ತಾ ಇತ್ತು. ಐ ಮೀನ್ ಯು ಆರ್ ವೆಲ್ ಟ್ರೈನ್ಡ್ ಇನ್ ಭರತನಾಟ್ಯಂ ಆಲ್ಸೋ. ಯಾಕೆಂದರೆ ನಿಮ್ಮದು ಆ ಒಂದು ಫೀಲ್ ಇತ್ತು. ಓಲ್ ಆ್ಯಕ್ಟ್ ಈವನ್ ನಿಮ್ಮದು ಕಂಟೆಂಪ್ರರಿ ಡೂ ಇತ್ತು ಇಬ್ಬರದು. ಬಟ್ ಕಂಟೆಂಪ್ರರಿ ಅಷ್ಟು ನೀಟ್ ಇರಲಿಲ್ಲ, ಶಾರ್ಪ್ನೆಸ್ ಇರಲಿಲ್ಲ. ಬಟ್ ಇಷ್ಟು ಪರ್ಫಾರ್ಮೆನ್ಸ್ ಡೂವೋದಲ್ಲಿ ಇಷ್ಟು ಪರ್ಫಾರ್ಮೆನ್ಸ್ ಆದ್ದರಿಂದ ಒಂದು ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಡೂವೋದಲ್ಲಿ ನಿಮ್ದಿಬ್ರದ್ದು ಅಂತ ಅನಿಸ್ತಾ ಇದೆ ನನಗೆ. ಆ್ಯಂಡ್ ಸ್ಟೇಜ್ ಯೂಸೇಜ್ ಹೇಗೆ ಬೇಕು, ಏನು ಬೇಕು, ಡಾನ್ಸಿಂಗ್ಸ್ ಅಷ್ಟೇ. ಫಸ್ಟ್ ಡಾನ್ಸಿಂಗ್ ಸೂಪರ್ ಆಗಿ ಬಂದು ಮೆಹಬೂಬಾ ಸಾಂಗ್ ಇತ್ತಲ್ವಾ, ಮೆಹಬೂಬಾ ಫುಲ್ ಎನರ್ಜೆಟಿಕ್ ಆಗಿ ಎಲ್ಲ ಸಿಂಕ್ರನೈಸೇಷನಲ್ಲಿ ಹೋಗ್ತಾ ಇತ್ತು. ಆ್ಯಂಡ್ ಬರ್ತಾ ಬರ್ತಾ ಆ್ಯಕ್ಟಿಂಗ್ ಜಾಸ್ತಿ ಆಗ್ತಾ ಇತ್ತು, ಡಾನ್ಸಿಂಗ್ ಕಮ್ಮಿ ಆಗ್ತಾ ಇತ್ತು. ಈವನ್ ನೆಕ್ಸ್ಟ್ ಟೈಮ್ ಏನು ಮಾಡಬೇಕಂದ್ರೆ ಆ ಒಂದು ವಾಯ್ಸ್ ಓವರು ಅಷ್ಟೇ, ನಿಮ್ಮ ಆ್ಯಕ್ಟಿಂಗು ಅದನ್ನು ಸ್ವಲ್ಪ ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿ. ಐ ಮೀನ್ ನೆಕ್ಸ್ಟ್ ಯಾವುದಾದ್ರೂ ಕಾನ್ಸೆಪ್ಟ್ ಸಿಕ್ಕಿದ್ರೆ. ಯಾಕೆಂದರೆ ಸ್ವಲ್ಪ ಇಲ್ಲಿ ಲ್ಯಾಕ್ ಆಗ್ತಾಯಿತ್ತು ನಮ್ಮದು ಆ್ಯಕ್ಟಿಂಗ್. ನಿಮ್ಮದು ವಾಯ್ಸ್ ಓವರ್ ಮೇಲೆ ಹೋಗ್ತಾಯಿತ್ತು, ಒಮ್ಮೆ ನಿಮ್ಮ ಆ್ಯಕ್ಟಿಂಗ್ ಈಗ ಹೋಗ್ತಾಯಿತ್ತು. ಸೊ ಅದೊಂದು. ಆ್ಯಂಡ್ ಓವರಾಲ್ ನನಗೆ ತುಂಬ ಖುಷಿ ಆಯಿತು ಯಾರು ಗೈಸ್. ಆ್ಯಂಡ್ ಆಲ್ ದ ಬೆಸ್ಟ್. ಆ್ಯಂಡ್ ಪ್ರೇಮ ಅವರೇ, ಫಸ್ಟಿಂದ ಲಾಸ್ಟ್ ತನಕ ಚೆನ್ನಾಗಿತ್ತು. ಲಾಸ್ಟ್ ಒಂದು ಸ್ವಲ್ಪ ನೀವು ಇನ್ನೂ ಎಕ್ಸ್ಪ್ರೆಷನ್ ಕೊಡ್ತಿದ್ರೆ ಮಜಾ ಆಗ್ತಾಯಿತ್ತು. ಗಾಡ್ ಬ್ಲೆಸ್ ಯು ಗೈಸ್, ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಸೋ ಮಚ್ ಕಿಶೋರ್ ಅವರೇ. ಕೊನೆಯದಾಗಿ ಎಲ್ಟನ್ ಅವರೇ, ನಿಮಗೆ ಹೇಗೆ ಅನ್ನಿಸ್ತು? ಕಲಭಾರತಿ ಡಾನ್ಸ್ ಇನ್ಸ್ಟಿಟ್ಯೂಷನ್ ಕರೆಕ್ಟಾ? ಎಸ್ ಸರ್. ಜೀವನ್ ನೀವೇನಾ? ಎಸ್ ಸರ್. ಕೊರಿಯೋಗ್ರಫರ್ ನೀವೇನಾ? ಎಸ್ ಸರ್. ನೀವು ಎಷ್ಟು ಫಾಸ್ಟ್ ಮಾತಾಡ್ತೀರಾ ಅಷ್ಟೇ ಫಾಸ್ಟ್ ಡಾನ್ಸ್ ಮಾಡ್ತೀರಾ ಅಲ್ವಾ? ಓಕೆ, ಅಲ್ಲಿ ಒಳ್ಳೆಯದು. ಓಕೆ, ಇಟ್ಸ್ ಗುಡ್. ಅವ್ರು ಹೇಳಿದಾಗೆ ಇಷ್ಟ ಆಯಿತು. ಆ ಲೆವೆಲ್ಗೆ ಹೋಗಲಿಲ್ಲ. ಆ ಲೆವೆಲ್ ಯಾವ ಲೆವೆಲ್ ನಾವು ಎಕ್ಸ್ಪೆಕ್ಟೇಷನ್ ಇದೆಯಲ್ಲ ಆ ಲೆವೆಲ್ಗೆ ಹೋಗಲಿಲ್ಲ. ಬಟ್ ಇಟ್ ವಾಸ್ ಗುಡ್, ಬೆಟರ್ ದೆನ್ ವಾಟ್ ವಿ ಸಾ. ಬೇರೆ ಕಂಟೆಸ್ಟೆನ್ಸ್ ಯಾವುದೆಲ್ಲ ಇದು ನೋಡಿದ್ರಲ್ವ, ನನಗೆ ಏನು ಫೀಲ್ ಆಯ್ತಂದರೆ ದ ಪ್ರೆಸೆಂಟೇಷನ್ ಎಡ್ಡೆತ್ತು. ಇಟ್ ವಾಸ್ ನೈಸ್. ಓಕೆ, ಪ್ರೆಸೆಂಟೇಷನ್ ಆಗಲಿ, ಡಾನ್ಸಿಂಗ್ ಆಗಲಿ ಎಲ್ಲ. ಬಟ್ ಇನ್ ಆಲ್ ಫ್ಯಾಕ್ಟರ್ಸ್ ಅಲ್ಲಲ್ಲಿ ಮಿಸ್ಟೇಕ್ಸ್ ಇತ್ತು. ಪ್ರೆಸೆಂಟೇಷನ್ ವೇ ಆಗಲಿ, ಡಾನ್ಸಿಂಗ್ ಸಿಂಕ್ರನೈಸೇಷನ್ ಆಗಲಿ, ಕೆಲವ್ರ ಮಕ್ಕಳಿದ್ದು ಎಕ್ಸ್ಪ್ರೆಷನ್ ಆಗಲಿ, ಲೀಡ್ ಕ್ಯಾರೆಕ್ಟರ್ ಎಕ್ಸ್ಪ್ರೆಷನ್ ಆಗಲಿ. ಕಿಶೋರ್ ಹೇಳಿದಾಗೆ ಲಾಸ್ಟಲ್ಲಿ ಫುಲ್ ಡೆಡ್ ಫೇಸ್ ಇತ್ತು, ಅವಳದು ಬ್ಲ್ಯಾಂಕ್ ಫೇಸ್ ಇತ್ತು. ಓಕೆ, ನನ್ನ ಹತ್ರ ಕೇಳಿದ್ರೆ ಈ ಎಲ್ಲ ಫುಲ್ ಆ್ಯಕ್ಟ್ ಇದು ಹೀರೋ ನೀವೇ ಜೀವನ್. ಆ್ಯಸ್ ಕೊರಿಯೋಗ್ರಫರ್ ಆಗಲಿ, ಆ್ಯಸ್ ಆರ್ಟಿಸ್ಟ್ ಆಗಲಿ, ಆ್ಯಸ್ ಪರ್ಫಾರ್ಮರ್ ಆಗಲಿ ನೀವೇ ಅಂತ ಅನಿಸ್ತು. ಬಟ್ ವಾಟ್ ಯು ಹ್ಯಾವ್ ಟು ಡೂ ಇಸ್ ಯು ಹ್ಯಾವ್ ಟು ಬ್ಯಾಲೆನ್ಸ್ ಯುವರ್ ಟೀಮ್. ಓಕೆ, ಶೋರ್ ಸರ್. ಅರ್ಥ ಆಯ್ತಾ? ಈಗ ಡುವೆಟ್ ಮಾಡುವಾಗಲೂ ನೀವು ಇಬ್ಬರು ಹೈಲೈಟ್ ಆಗಬೇಕು. ಅರ್ಥ ಆಯ್ತಾ? ಬ್ಯಾಲೆನ್ಸಿಂಗ್. ಗ್ರೂಪ್ ಜೊತೆ ಮಾಡುವಾಗ ಗ್ರೂಪ್ ಬ್ಯಾಲೆನ್ಸಿಂಗ್ ಇರಬೇಕು. ಇದರಲ್ಲಿ ಏನಾಯ್ತಂದ್ರೆ ಮಕ್ಕಳು ಬರ್ತಾರೆ ಹೋಗ್ತಾರೆ, ಏನು ಮಾಡ್ತಾರೆ ಅರ್ಥ ಆಗಲ್ಲ. ಅಂದರೆ ಇಬ್ಬರು ಕ್ಯಾರೆಕ್ಟರ್ ಇರುವಾಗ ದೋಸ್ ಪೀಪಲ್ ಆರ್ ಹೈಲೈಟೆಡ್. ಹಿಂದೆ ಅದು ಏನಾಗ್ತಿದೆ ಅದು ಆಗ್ತಾ ಇರಲಿ ನೋಡೋಣ ಮತ್ತೆ ಅಂದರೆ ಅದಾಗಲ್ಲ. ಸೊ ಪ್ಯಾಕೇಜ್ ಮೇಕಿಂಗ್ ಅ ಪ್ಯಾಕೇಜ್ ಇಸ್ ಡಿಫಿಕಲ್ಟ್, ಬಟ್ ಯು ಹ್ಯಾವ್ ಟು ಡೂ ಇಟ್. ಮಾಡಲೇಬೇಕು. ಓಕೆ, ಬಟ್ ಆಲ್ ಓವರ್ ಎಲ್ಲ ಪಾಯಿಂಟ್ಸ್ ಹೇಳಿದ್ದಾರೆ. ಕಿಶೋರ್ ಹೇಳಿದ್ದಾರೆ, ರಶ್ಮಿತಾ ಅವರು ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ. ಬಟ್ ಅದೆಲ್ಲ ಗಮನಕ್ಕಿಟ್ಟು ನೀವು ಚೆನ್ನಾಗಿ ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಆದರೆ ಪ್ರಿಪೇರ್ ಆಗಿ ಚೆನ್ನಾಗಿ ಬನ್ನಿ ಅಂತ ನನ್ನ ವಿನಂತಿ, ನಮ್ಮೆಲ್ಲರ ವಿನಂತಿ. ಓಕೆ ಜೀವನ್, ಇನ್ನೊಂದು ನಿಮ್ಮದ್ರಲ್ಲಿ ಆ ಸ್ಪಾರ್ಕ್ ಹೇಳ್ತೀವಿ, ಸ್ಪಾರ್ಕ್ ಇದೆ, ಅದನ್ನು ಯೂಸ್ ಮಾಡಬೇಕು ನೀವು ಚೆನ್ನಾಗಿ. ಶೋರ್ ಸರ್. ಮಾಡ್ತಿದ್ದೀರಾ ಇಲ್ಲ ಅಂತಲ್ಲ, ಅದು ಯೂಸ್ ಮಾಡಬೇಕು ನೀವು, ಇನ್ನೂ ಯೂಸ್ ಮಾಡಬೇಕು. ಅದು ಯೂಸ್ ಮಾಡಿದರೆ ದ ಹೋಲ್ ಟೀಮ್ ವಿಲ್ ಲುಕ್ ನೈಸ್. ಶೋರ್ ಸರ್. ಇಂಪ್ರೂವ್ಮೆಂಟ್ ಸ್ಕೋಪ್ ಇದೆ, ನೀವು ಮಾಡಬೇಕಷ್ಟೆ. ಓಕೆ, ಸೊ ಗಾಡ್ ಬ್ಲೆಸ್ ಯು ಆಲ್ ಆ್ಯಂಡ್ ಹೋಪ್ ಟು ಸಿ ಯು ಇನ್ ದ ನೆಕ್ಸ್ಟ್ ರೌಂಡ್ ಆ್ಯಂಡ್ ವಿತ್ ಅ ಬ್ಯಾಂಗ್ ಆನ್ ಪರ್ಫಾರ್ಮೆನ್ಸ್. ಓಕೆ, ಆ್ಯಂಡ್ ಒನ್ ಮೋರ್ ಥಿಂಗ್ ಸರ್, ಕ್ಯಾನ್ ಐ ಸೇ ಸರ್, ಆ್ಯಕ್ಚುಲಿ ಇವತ್ತು ಅರ್ಲಿ ಮಾರ್ನಿಂಗ್ ಇವರು ಫ್ಯಾಮಿಲಿಲಿ ನನ್ನ ತುಂಬ ಕ್ಲೋಸ್ ರಿಲೇಟಿವ್ ಒಬ್ಬರು ಡೆತ್ ಆದರು. ಸೊ ನಾನು ಹೇಳಿದೆ ಇಟ್ಸ್ ಓಕೆ, ವಿ ವಿಲ್ ಬ್ಯಾಲೆನ್ಸ್ ದ ಫುಲ್ ಟೀಮ್ ಅಂಥೇಳಿ. ಬಟ್ ಶಿ ಕೇಮ್ ಆ್ಯಂಡ್ ಈ ಪರ್ಫಾರ್ಮೆನ್ಸ್ ಶಿ ಪರ್ಫಾರ್ಮ್ಡ್. ಇಲ್ಲ ಸರ್ ನಾನು ಬರ್ತೀನಿ, 4 o'clock ಟೈಮ್ ಹೇಳಿದ್ವಿ, ನೈಟ್
12 ಸಮಥಿಂಗ್ ಇನ್ಸಿಡೆಂಟ್ಸ್ ಆಯಿತು. ಸೊ ಮಾರ್ನಿಂಗ್ 4 o'clock ಹೇಳಿದರು. ನಾನು ಹೇಳಿದೆ ಇಟ್ಸ್ ಓಕೆ, ತೊಂದರೆ ಇಲ್ಲ ಮಗಳೇ, ನಾನು ಅರೇಂಜ್ ಮಾಡ್ಕೊಳ್ತೀನಿ, ಬ್ಯಾಲೆನ್ಸ್. ಅಂದರೆ ಲಾಸ್ಟ್ ಮೂಮೆಂಟಲ್ಲಿ 3-4 ಸ್ಟೂಡೆಂಟ್ಸು ಡ್ರಾಪ್ ಆದರು ಬಿಕಾಸ್ ಆಫ್ 10th ಪ್ರೀ ಬೋರ್ಡ್ ಎಕ್ಸಾಮ್ ಅಂತೇಳಿ. ಸೊ ಮತ್ತೆ ನಾವು ಟೀಮ್ ಶಫಲ್ ಮಾಡಿಕೊಂಡು ತುಂಬ ಚೇಂಜಸ್ ಮಾಡಿಕೊಂಡು, ಅಂದರೆ ಹೊಸ ಮಕ್ಕಳಿಗೆ ಮತ್ತೆ ಹೇಳಿಕೊಟ್ಟು ಹಾಗೆ ಬ್ಯಾಲೆನ್ಸ್ ತುಂಬ ಇದು ಮಾಡ್ಕೊಂಡಿದ್ದೀವಿ. ಸೊ ಇಟ್ಸ್ ಅನ್ ಅವರ್ ಸ್ಟ್ರಗಲ್. ನೋ ಪ್ರಾಬ್ಲಮ್. ಬಟ್ ನನಗೆ ತುಂಬ ಖುಷಿಯಾಗಿ ಸರ್, ಫಸ್ಟ್ ಆಫ್ ಆಲ್ ನಿಮಗೆಲ್ಲ, ನಿಮ್ಗಂತಲ್ಲ, ಇವನ್ ವಿ ಫೆಲ್ ಗುಡ್. Yes, ದಟ್ಸ್ ದ ಆಟಿಟ್ಯೂಡ್ ಆ್ಯಂಡ್ ದಟ್ಸ್ ದ ಡೆಡಿಕೇಶನ್ ಟುವರ್ಡ್ಸ್ ದ ಡಾನ್ಸಿಂಗ್ ಅಂತ ಹೇಳ್ಬೋದು. ಬಟ್ ಹೆಸರೇನು ಅವಳದು? ಧನ್ವಿತಾ. ಈ ಏಜಲ್ಲಿ ಈ ಡಿಸಿಷನ್ ತಗೊಳ್ಳೋದು ತುಂಬ ದೊಡ್ಡತನ. ಇಟ್ಸ್ ಅ ವೆರಿ ಪ್ರೌಡ್ ಮೂಮೆಂಟ್ ಫಾರ್ ಯು ಆ್ಯಂಡ್ ಫಾರ್ ಅಸ್ ಆಲ್ಸೋ. ಈ ಸ್ಮಾಲ್ ಏಜಲ್ಲಿ ಇಂಥ ಡಿಸಿಷನ್ ತಗೊಂಡ್ರೆ ಅದು ಈ ಜನ್ರೇಷನಲ್ಲಿ ತುಂಬ ಕಡಿಮೆ, ಸಿಕ್ಕಲ್ಲ ನಮಗೆ. ಬಟ್ ಗ್ರೇಟ್ ಫ್ಯೂಚರ್ ಜಾಸ್ತಿ ಮೆಚುರಿಟಿ ಏನಿದೆ ಇವತ್ತು ವೇದಿಕೆಯಲ್ಲಿ ಅವರು ತೋರಿಸ್ಕೊಟ್ರು. ಈಗಲೇ ಗೊತ್ತಾಗ್ತಿದೆ ಆ ಮೆಚುರಿಟಿ. ಆ್ಯಂಡ್ ಸೀರಿಯಸ್ಲಿ ಇದು ನಿಮಗೋಸ್ಕರ, ಸೀರಿಯಸ್ಲಿ. ಇವತ್ತು ಈ ವೇದಿಕೆ ಇನ್ನು ಮುಂದಿನ ದಿನಗಳಲ್ಲಿ ಈ ವೇದಿಕೆಯ ಜೊತೆಗೆ ಇನ್ನಷ್ಟು ವೇದಿಕೆಗಳನ್ನು ಹಂಚಿಕೊಂಡು ಅಂತಾಗ್ಲಿ. ಅಂಡ್ ಅಳ್ಲಿಕ್ಕಿಲ್ಲ, ಇದು ಪ್ರೌಡ್ ಮೂಮೆಂಟ್. ನಿಮ್ಗೋಸ್ಕರ ಎಲ್ಲರೂ ಸ್ಟ್ಯಾಂಡ್ ಅಪ್ ಆಗಿದ್ದಾರೆ. ಎಸ್ಪೆಷಲಿ ಅವ್ರು ತೋರಿಸ್ಕೊಟ್ಟಿದ್ದಾರೆ ಎಲ್ರಿಗೂ, ಶೋ ಮಸ್ಟ್ ಗೋ ಆನ್. ಎಸ್, ಕರೆಕ್ಟ್. ಅವರು ಆ ಕಾಂಪಿಟೇಷನ್ಗೆ ಬಂದಿದ್ದಾರೆ, ಅಲ್ಲಿ ಅವ್ರದ್ದು ಫ್ಯಾಮಿಲಿ ಅವ್ರದ್ದು ಏನೋ ಆಗಿದೆ, ಬಟ್ ಅವ್ರು ತೋರಿಸ್ಕೊಟ್ಟಿದ್ದಾರೆ ಇಡೀ ಜನತೆಗೆ, ಶೋ ಮಸ್ಟ್ ಗೋ ಆನ್. ಬಟ್ ನಮ್ಮ ಪರವಾದ, ನಮ್ಮ ಇಡೀ ತಂಡದ, ನಮ್ಮ ಟಿವಿದ ಪರವಾದ, ನಮ್ಮ ನಿಖಲೊಟ್ಟಿಗೆಲ್ಲ ಐ ಥಿಂಕ್ ವಿ ಆಲ್ ಪ್ರೇಯರ್ಸ್ ಆರ್ ವಿತ್ ಯು ಆ್ಯಂಡ್ ಯುವರ್ ಫ್ಯಾಮಿಲಿ. ಗಾಡ್ ಬ್ಲೆಸ್ ಪಾ, ಏನಾಗಲ್ಲ, ಟೆನ್ಷನ್ ಮಾಡಬೇಡ. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್ ಜಡ್ಜಸ್ ಆ್ಯಂಡ್ ಆಲ್ ದ ಬೆಸ್ಟ್ ಟೀಮ್. ಒಳ್ಳೆಯದಾಗಲಿ. ಧನ್ವಿತಾ, ಬಿ ಸ್ಟ್ರಾಂಗ್. ಥ್ಯಾಂಕ್ ಯು ಸೋ ಮಚ್. ಇದು ಕರಾವಳಿ ಕರ್ನಾಟಕದ ನಾಡಿ ಮಿಡಿತ ನಮ್ಮ ಟಿವಿ ಹಾಗೆಯೇ ವಿಕೆ ಡೆವಲಪರ್ಸ್ ಉಡುಪಿ ಅರ್ಪಿಸುವಂತಹ ಡಾನ್ಸ್ ವಾರಿಯರ್ ಸೀಸನ್ 4 ಪವರ್ಡ್ ಬೈ ನಿಪಾನ್ ಪೇಂಟ್, ಅಮೃತ್ ನೋನಿ ಆ್ಯಂಡ್ ಸೈಕಲ್ ಪ್ಯೂರ್ ಅಗರಬತ್ತಿ. ಹಾಗೆಯೇ ನಮ್ಮ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂತಹ ವೈಟ್ ಗೋಲ್ಡ್ ಆಗಿರ್ಬೋದು, ಹಾಗೆಯೇ ರೋಹನ್ ಕಾರ್ಪೊರೇಷನ್, ಅಸ್ರಾ ಗ್ರೂಪ್, ಹಾಗೆಯೇ ಕಾಸ್ಟ್ಯೂಮ್ ಕಾಟೇಜ್, ರಕ್ಷಾಸ್ ವಾಟಿಕೆ, ಇವರೆಲ್ಲರಿಗೂ ಕೂಡ ಧನ್ಯವಾದ ಅಂತ ಹೇಳ್ತಾ ಇದೀಗ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮವನ್ನು ತೆಗೆಯುವಂಥ ಹೊತ್ತು. ಸೊ ಲೆಟ್ಸ್ ಹ್ಯಾವ್ ಅ ಸ್ಮಾಲ್ ಬ್ರೇಕ್. ಇದೀಗ ಮುಂದಿನ ನೃತ್ಯವನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ಬರ್ತಾ ಇದ್ದಾರೆ ರಿದಮ್ ಕೀಪ್ಸ್ ಡಾನ್ಸ್ ಅಕಾಡೆಮಿ ಸಕಲೇಶ್ಪುರ್. ಆಲ್ ದ ವೇ ಫ್ರಮ್ ಸಕಲೇಶ್ಪುರಿಂದ ಇಲ್ಲಿವರೆಗೂ ಬಂದಿದ್ದಾರೆ. ನಮ್ಮ ಡಾನ್ಸ್ ವಾರಿಯರ್ಸ್ನ ಸೀಸನ್ 4ನಲ್ಲಿ ಇವರು ಮಾಡ್ತಿರುವಂತಹ ಡಾನ್ಸ್ ನವಗ್ರಹ. 2008ರಲ್ಲಿ ರಿಲೀಸ್ ಆಗಿರುವಂತಹ ನವಗ್ರಹ. ಇದನ್ನು ದಿನಕರ್ ತೂಗುದೀಪ್ ಅವರು ಡೈರೆಕ್ಷನ್ ಮಾಡಿದ್ದಾರೆ. ನವಗ್ರಹದ 9 ಜನ ಹೀರೋಗಳು ಅಂಬಾರಿಯನ್ನೇ ಕದಿಯುವಂತಹ ಸಾಹಸಕ್ಕೆ ಕೈ ಹಾಕ್ತಾರೆ. ಈ ಸಾಹಸದಲ್ಲಿ ಅವರು ಸಕ್ಸಸ್ಫುಲ್ ಆಗ್ತಾರಾ ಇಲ್ವಾ ಅನ್ನೋದನ್ನು ನಾವು ಇದೇ ನೃತ್ಯ ರೂಪಕದ ಮೂಲಕ ನೋಡೋಣ. ಇದೇ ರೀತಿ ಅವರು ಕೂಡ ನಮ್ಮ ಜಡ್ಜಸ್ನವರಿಂದ ಒಳ್ಳೆ ಕಮೆಂಟ್ಗಳನ್ನು ಪ್ರಾಪ್ತಿ ಮಾಡ್ಕೋತಾರಾ ಇಲ್ವಾ, ಹೇಗೆ ಆ ನವಗ್ರಹಗಳು ಆ ಅಂಬಾರಿನ ಪ್ರಾಪ್ತಿ ಮಾಡ್ಕೋತಾರಾ ಇಲ್ವಾ, ಇದಕ್ಕೆಲ್ಲ ಉತ್ತರ ಸಿಗುತ್ತೆ ವಂಡರ್ಫುಲ್ ಡಾನ್ಸ್ನ ಮುಖಾಂತರ. ಎವ್ರಿಬಡಿ ಜಸ್ಟ್ ಸಿಟ್ ಬ್ಯಾಕ್, ರಿಲ್ಯಾಕ್ಸ್ ಅಂಡ್ ಎಂಜಾಯ್ ದಿಸ್ ಶೋ. Well, gentlemen, you all went through my museum. These antiques makes me one of the richest man in the world. Wow. One more thing added to my antique collections would make me the richest man in the world. What is it? The gold-studded Ambari, which is in Mysore Palace, India. It's an impossible task. Nothing is impossible. What do you mean? I mean it's possible. Yummy, yummy, hey antaryami, ಸರ್ವಾಂತರ್ಯಾಮಿ ನಾವೇನು. ಅರಮನೆ ಸುತ್ತ ಟೈಟ್ ಸೆಕ್ಯೂರಿಟಿ ಇರುತ್ತೆ, ಬಟ್ ಈ ಕೆಲಸ 4 ಜನರಿಂದ ಕಷ್ಟ. ಆದ್ರೆ 8 ಜನದ ಕೈಲಾಗುತ್ತೆ. ಹೇಳೋರು ಇಲ್ಲ, ಕೇಳೋರು ಇಲ್ಲ, ದರ್ಬಾರು ಇಲ್ಲಿ ನಮ್ದೇನೆ. ಯುಗಾರ ತೀಡೋ ಕೃಷ್ಣರು ನಾವೇ. ಕೃಷ್ಣ 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 ಹರೇ.
ಮಾರ್ಗಕ್ಕೆ ದಾರಿ ತೋರ್ಸೋರು ಯಾರು? ಕಣ್ಣ ಸಲಿಗೆ ಸಲಿಗೆ ಎಲ್ಲ ಸುಲಿಗೆ ನೀನೆನ್ನು ನನಗೆ 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 ಥರ ಥರ ಹೊಸ ಥರ ಒಲವಿನ ಅವಸರ ಹೃದಯನೇ ಜೋ ಕಾಲಿ ವಿಕೆ ಮೈಸೂರು ಸಿಟಿ ಡೆವಲಪ್ಮೆಂಟ್ ಬ್ಲೂ ಪ್ರಿಂಟ್ ಸಿಗುತ್ತಾ? ಸಿಗುತ್ತೆ. ಅದ್ ಸರಿ, ಡೆಸ್ಟಿನೇಷನ್ ಯಾವುದು? ಮಂಗಳೂರು ಹಾರ್ಬರ್ಗೆ ವಯಾ ಹಾಸನ್ ಅಂಡ್ ಸಕಲೇಶ್ಪುರ. ಪಟ್ಟು ಕೂರ್ಸೋ ಕನ್ಸನ್ ತೋರಿಸಿ ಚಟ್ಟಕ್ಕೇರಿಸ್ತಾ ಇದೆಯಾ? ನರಮನ್ಸ ಬದುಕೋದು ಹೀಗಲ್ಲ, ಕಲಿಸೋಕೆ ಯಾರೂ ಇಲ್ಲ. ನರಮನ್ಸ ನಿಂದೇನು ನಡೆಯಲ್ಲ, ಅವನಿಷ್ಟದಂಗೆ ಗೆಲ್ಲ. ಬರಿಗೈಲೆ ಬರೋದು ಬರಿಗೈಲೆ ಹೋಗೋದು, ತಿಳಿದಾಗ ನೀನೇ ಬುದ್ಧನು. ಬೇಡ ಕೊನಬೇಡ, ಈ ವಚನ ಮರಿಬೇಡ, ಸುಮ್ಮನೆ ಮೆರಿಬೇಡ. ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಅಂಬಾರಿ ಮೇಲಿರುವವರೆಗೂ ಅಂಬಾರಿ ಕರ್ನಾಟಕದ ಗಡಿನೂ ದಾಟಕ್ಕಾಗಲ್ಲ. ಅಂಬಾರಿನೇ ಅಲ್ಲ, ಅರಮನೆಯಲ್ಲಿರೋ ಯಾವುದೇ ಒಂದು ವಸ್ತುನ ಯಾರ ಕೈಯಿಂದನೂ ಕದ್ಯೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅದನ್ನ ಕಾಯ್ತಾ ಇರೋದು ಮನುಷ್ಯ ಅಲ್ಲ, ಆ ತಾಯಿ ಚಾಮುಂಡೇಶ್ವರಿ. ಅದನ್ನ ಕದ್ಯೋದಕ್ಕೆ ಯಾರಾದ್ರೂ ತಲೆ ಉಪಯೋಗಿಸಿದ್ರೆ ಅವ್ರ ತಲೆನೇ ಉಳಿಯಲ್ಲ. ಒಂದು ಅದ್ಭುತವಾದಂತಹ ಡಾನ್ಸ್ ಪರ್ಫಾರ್ಮೆನ್ಸ್ ಅನ್ನು ತಗೊಂಡು ಬಂದ್ರಿ ರಿದಮ್ ಕೀಪ್ಸ್ ಡಾನ್ಸ್ ಅಕಾಡೆಮಿ. ಜೋರಾದ ಚಪ್ಪಾಳೆ ಬರಲಿ ಇವ್ರಿಗೆ, ಬಿಕಾಸ್ ಇಟ್ ವಾಸ್ ರಿಯಲಿ ಅ ವಂಡರ್ಫುಲ್ ಐಡಿಯಾ. ಯಾಕೆಂತಂದರೆ ಇವತ್ತಿನ ಥೀಮ್ ಏನಿದೆ ಅದನ್ನು ಪ್ರಿಸೈಸ್ ಆಗಿ ಕನ್ವೆ ಮಾಡಿರುವಂತಹ ಐಡಿಯಾ ಏನಿದೆ ಅದು ನಮ್ಮ ರಿದಮ್ ಕೀಪ್ಸ್ ಡಾನ್ಸ್ ಅಕಾಡೆಮಿ ಅವರು ಮಾಡಿದ್ದಾರೆ ಅಂತ ನಾನು ಹೇಳ್ಬೋದಲ್ವಾ ಜಡ್ಜಸ್? ಡೆಫಿನೆಟ್ಲಿ ತಾನೆ. ಸೊ ಅದೇ ರೀತಿ ಇವಾಗ ಜಗ್ಗು ಅವ್ರ ರೋಲ್ ಯಾರು ಮಾಡಿದರು? ಒಂದು ಸೆಕೆಂಡು ಅಣ್ಣ
ನೀವು ಒಂದು ರೋಲ್ ಮಾಡಿದ್ರಿ ಇಲ್ಲಿ ಗೊತ್ತಾ, ಒಂದು ಡೈಲಾಗ್ ಹೇಳಿದ್ರಿ, ಅದು ಪಿಕ್ಚರಲ್ಲಿ ಯಾರು ಹೇಳಿದ್ದು? ದರ್ಶನ್ ಸರ್ ಹೇಳಿದ್ದು ಗೊತ್ತಾ ನಿಮಗೆ? ಸೂಪರು. ನಮ್ಮ ಟೀಮಲ್ಲಿ ಯಾವಾಗಲೂ ಈ ಲೀಡ್ ಮಾಡೋರು ಯಾಕೆ ಇಷ್ಟು ನಿತ್ರವಾಗಿರ್ತಾರೆ? ದರ್ಶನ್ ಅಂದರೆ ಹೆಂಗಿರಬೇಕು, ಅದು ಸಖತ್ತಾಗಿ ಮಾಡಿದ್ರು ಪುಟ್ಟ, ಸಖತ್ತಾಗಿ ಮಾಡಿದ್ರು. ದರ್ಶನ್ ಅವರೇ ಮಾಡಿರೋದು. ನಾನು ಅಂದ್ಕೊಂಡೆ ಆಮೇಲೆ ದರ್ಶನ್ ಅವರೇ ಡುಯೆಟ್ಗೂ ಬರ್ತಾರೆ ಅಂತ. ದರ್ಶನ್ ಅವ್ರು ಡುಯೆಟಿಗೆ ಬಂದರೆ ಸ್ವಲ್ಪ ಕಷ್ಟ ಆಗ್ಬೋದು ಅಂದ್ಕೊಂಡೆ. ಅಷ್ಟೊತ್ತಿಗೆ ನಮ್ಮ ಧರ್ಮ ಅವ್ರು ಬಂದರು. ವಂಡರ್ಫುಲ್ ಮಚ್ಚ, ಸಖತ್ತಾಗಿ ಮಾಡಿದ್ಯಾ. ಓಕೆ, ಆದರೂ ನಾನು ಹೇಳೋದ್ರಲ್ಲಿ ಏನು ಪಾಯಿಂಟ್ ಇಲ್ಲ. ಅಲ್ಲಿ ನಮ್ಮ ತ್ರಿಮೂರ್ತಿಗಳು ಕೂತಿದ್ದಾರೆ, ವಂಡರ್ಫುಲ್ ಜಡ್ಜಸ್ ಕೂತಿದ್ದಾರೆ. ಅವ್ರು ಏನು ಹೇಳ್ತಾರೆ ಅದ್ರ ಮೇಲೆ ಎಲ್ಲಾನು ನಿಂತಿದೆ. ಓಕೆನಾ? ಇವಾಗ ಅವ್ರ ಮಾತು ಏನಿದೆ ಅಂತ ಕೇಳೋಣ. ಸರಿ, ಓವರ್ ಟು ಕಿಶೋರ್ ಅಮನ್ ಶೆಟ್ಟಿ ಸರ್. ಹೇಗಾಯ್ತು ಸರ್ ನಮ್ಮ ಪರ್ಫಾರ್ಮೆನ್ಸು? ಹಾಯ್ ಗೈಸ್, ರಿದಮ್ ಕೀಪ್ಸ್ ಅಲ್ವಾ, ಶಕ್ಲೇಶ್ಪುರ. ನೈಸ್. ಫಸ್ಟ್ ಆಫ್ ಆಲ್ ನೀವು ಒಂದು ಥೀಮ್ ತಗೊಂಡಿರೋದು ನವಗ್ರಹ ಮೂವಿದು. ಸೊ ಎಂಟೈರ್ ಫಸ್ಟಿಂದ ನಾನು ಏನು ಹೇಳಬೇಕಂತ ಇಷ್ಟಪಡ್ತೀನಿ ಅಂದರೆ, ನನಗೆ ಡಾನ್ಸಿಂಗ್ ವೈಸ್ ತುಂಬ ಇಷ್ಟ ಆಯಿತು ನಿಮ್ಮದು. ಯಾಕೆಂದರೆ ಆ ಒಂದು ಫಾರ್ಮೇಷನ್ಸ್, ಒಂದು ಡಾನ್ಸಿಂಗ್ ಸ್ಕಿಲ್, ಸ್ಟೈಲ್ ಎಲ್ಲ ಒಂದು ಓವರಾಲ್ ನೀವು ಹೇಗೆ ಮಕ್ಕಳನ್ನು ತಯಾರು ಮಾಡಿದ್ದೀರಿ ಅಂದರೆ ಎಲ್ಲರೂ ಬೇಸ್ ಒಂದೇ ಥರ ಇತ್ತು. ಗುಡ್ ಒನ್. ಆ್ಯಂಡ್ ಆ ಪ್ರಾಪರ್ಟಿ, ಆರ್ಟ್ ಇದೊಂದು ಪ್ರಾಪರ್ಟಿ ಇತ್ತು. ಆ ಪ್ರಾಪರ್ಟಿಯಲ್ಲಿ ನೀವೊಂದು ಡಬ್ ಸ್ಟೆಪ್ಸ್ ಮಾಡಿದ್ದೀರಾ. ಯಾರು? ಧರ್ಮ ಅವರಲ್ವಾ ಮಾಡಿರೋದು? ಈ ಸೈಡಲ್ಲಿ ಸೂಪರ್, ಅದು ಸಹ ಸೂಪರ್. ಆ್ಯಂಡ್ ಬಾಲಲ್ಲಿ ಇದೊಂದು ಫಾರ್ಮೇಷನ್ಸ್ ಇತ್ತು. ಸೂಪರ್ ಗೈಸ್, ಸೀರಿಯಸ್ಲಿ. ಆ ಥಿಂಕಿಂಗ್ ಬೇಕು, ಆ ಒಂದು ಡಾನ್ಸಿಂಗಿಗೆ, ಆ ಒಂದು ಕಾನ್ಸೆಪ್ಟಿಗೆ ಆ ಥಿಂಕಿಂಗ್ ಬೇಕು ಆಲ್ರೆಡಿ. ಅದು ನೀವು ತಂದಿದ್ದೀರ ಸ್ಟೇಜಿಗೆ. ಆ್ಯಂಡ್ ಮಿಕ್ಸಿಂಗ್ ಯಾರು ಮಾಡಿರೋದು? ಇಮಾನ್ಸ್ ಅಂತ ಡೆಲ್ಲಿಯಿಂದ. ಹೌದಾ? ಸೂಪರ್ ಮಿಕ್ಸಿಂಗ್ ನಿಮ್ಮದು. ನಿಮ್ಮ ಈ ರೂಟಿಂಗ್ಗೆ ಆ ಮಿಕ್ಸಿಂಗ್ಗೆ ಕಾರಣ ಅಂದರೆ ಒಂದು ಕ್ಲೀನಾಗಿ ನೀಟಾಗಿ ಮಿಕ್ಸಿಂಗ್ ಮಾಡಿದ್ದಾರೆ ಅವ್ರಿಗೂ ಸಹ. ಆ್ಯಂಡ್ ಕಾಸ್ಟ್ಯೂಮ್ಸ್, ಸ್ಟಂಟ್ಸ್ ಟೈಮಿಂಗ್ಸ್ ಅಷ್ಟೇ. ಆ ಸ್ಟಂಟ್ಸ್ ಮಾಡಿ ಅವ್ರದ್ದು ಟೈಮಿಂಗ್ ಸಖತ್ತಾಗಿತ್ತು. ಮತ್ತು ನೀವು ವಿಂಡ್ಮಿಲ್ ಮಾಡಿದ್ರಲ್ಲ ಇಲ್ಲಿ ಅವರು ಇಲ್ಲೊಂದು ಆ ಟೈಮಿಂಗ್ ಸಹ ಚೆನ್ನಾಗಿತ್ತು. ಆ ಟೈಮಿಂಗ್ ಕರೆಕ್ಟಾಗಿ ತಿರುಗಿದ್ದಾರೆ ಅಲ್ಲಿ. ಆ್ಯಂಡ್ ಆ್ಯಕ್ಟಿಂಗ್ ವೈಸು ಅಷ್ಟೇ, 4 ಜನ ಸ್ಟಾರ್ಟಿಂಗ್ ನೀವು ಆ್ಯಕ್ಟಿಂಗ್ ಮಾಡಿದ ಅಂದರೆ ನಾವು ಅಂಬಾರಿನ ಇದು ಮಾಡಬೇಕು ಅಂತ ಆ ಒಂದು ಫೀಲು ಸ್ವಲ್ಪ ಓಕೆ. ಇನ್ನೂ ಆ್ಯಕ್ಟಿಂಗ್ ಮೋರ್ ಬೇಕಿತ್ತಲ್ಲಿ, ಆದರೂ ತೊಂದರೆ ಇಲ್ಲ. ಈ ಡಾನ್ಸಿಂಗ್ ವೈಸಲ್ಲಿ ಹೊಡ್ಕೊಂಡು ಹೋಗ್ಬೋದಿತ್ತು. ಆ್ಯಂಡ್ ಆಲ್ ದ ಬೆಸ್ಟ್ ಗೈಸ್ ನಿಮಗೆ. ಇನ್ನೂ ಇಬ್ಬರು ಇದ್ದಾರೆ, ಅವ್ರ ಹತ್ರ ಏನು ಒಪಿನಿಯನ್ ಅಂತ ಕೇಳೋಣ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಓಕೆ, ಸೊ ಮೂವಿಂಗ್ ಫಾರ್ವರ್ಡ್ ಟು ರಶ್ಮಿತಾ ಶಂಗಪ್ಪ ಅವ್ರಿಗೆ ಹೇಗೆ ಅನ್ನಿಸ್ತು ನಮ್ಮ ಪರ್ಫಾರ್ಮೆನ್ಸ್? ಎಸ್, ಹಾಯ್ ಗೈಸ್. ಐಸ್. ಯಾಕೆ ಡ್ಯಾನ್ಸಲ್ಲಿ ಎನರ್ಜಿ ಇದ್ದು ಈಗ ಯಾಕೆಲ್ಲ ಸೈಲೆಂಟ್ ಆಗಿದ್ದೀರಾ? ಪಾಪ ಮಾಡಿ ಸುಸ್ತಾಗಿದೆ ಅವರಿಗೆ. ಓಕೆ, ಐ ಲೈಕ್ ದ ಪರ್ಫಾರ್ಮೆನ್ಸ್. ಆ್ಯಕ್ಚುಲಿ ಕಿಶೋರ್ ಹೇಳ್ದಾಗೆ ಮಿಕ್ಸಿಂಗ್ ವಾಸ್ ಟೂ ಅಮೇಝಿಂಗ್. ಒಂದು ಸಾಂಗಿಂದ ಇನ್ನೊಂದು ಸಾಂಗಿಗೆ ಏನು ಟ್ರಾನ್ಸಿಷನ್ ಇತ್ತಲ್ಲ, ದಟ್ ವಾಸ್ ವೆರಿ ನೀಟ್. ಆ್ಯಂಡ್ ಮಕ್ಕಳು ಕೂಡ ಆ್ಯಕ್ಟಿಂಗ್ ವೈಸ್ ಆ ವಾಯ್ಸ್ ಓವರ್ಗೆ ಏನು ಆ್ಯಕ್ಟಿಂಗ್ ಮಾಡಿದಾರಲ್ಲ, ದಟ್ ವಾಸ್ ಆಲ್ಸೋ ವೆರಿ ನೈಸ್. ನನಗೆ ಒಂದು ಚಿಕ್ಕ ಏನು ಮಿಸ್ಸಿಂಗ್ ಅನ್ನಿಸ್ತು ಅಂತಂದರೆ, ಸೊ ನವಗ್ರಹ ಮೂವಿ ಬೇಸಿಕ್ಲಿ ಅಂಬಾರಿನ ಕದಿಯೋದ್ರ ಬಗ್ಗೆ ಇರುವಂಥದ್ದು. ಅದು ಒಂದು ಚಿಕ್ಕ ಮೇಜರ್ ಅಂತಲೇ ಹೇಳ್ಬೋದು, ಬಟ್ ನಿಮ್ಮ ಡ್ಯಾನ್ಸಲ್ಲಿ ಅದೆಲ್ಲ ಕವರ್ ಆಗಿದೆ. ಬಟ್ ಅದು ಒಂದು ಮಿಸ್ಸಿಂಗ್ ಅಂತ ಅನ್ನಿಸ್ತು ನನಗೆ. ಮೇಯ್ನಾಗಿ ನಿಮಗೆ ಏನು ನೀವು ಡ್ಯಾನ್ಸ್ ಮಾಡಿದ್ದೀರಾ ಅದರಲ್ಲಿ ಮೋಸ್ಟ್ಲಿ ಅದರದ್ದೊಂದು ಫಾರ್ಮೇಷನ್ ಥರ ಏನಾದರೂ ಒಂದು ಮಾಡಬಹುದಾಗಿತ್ತು ಅಂತ ವಾಟ್ ಐ ಫೀಲ್. ಅದರ್ ದೆನ್ ದ್ಯಾಟ್ ಪರ್ಫಾರ್ಮೆನ್ಸ್ ವೈಸ್ ಕ್ಲೀನ್ ಆಗಿತ್ತು. ಈವನ್ ಬಾಯ್ಸ್ ಏನು ಫ್ಲಿಪ್ಸ್ ಎಲ್ಲ ಮಾಡಿದ್ರು, ಅದರ ಲ್ಯಾಂಡಿಂಗ್ ಆಗಲಿ ಅಮೇಝಿಂಗ್. ಈವನ್ ಕಾಸ್ಟ್ಯೂಮ್ ಆಗಲಿ ಅಮೇಝಿಂಗ್. ಏನು ಪ್ರಾಪ್ಸ್ ಯೂಸ್ ಮಾಡಿದ್ದೀರಾ ಅದು ಅಮೇಝಿಂಗ್. ಜಸ್ಟ್ ಅದು ಒಂದು ಪಾಯಿಂಟ್ ಮಾತ್ರ ಮಿಸ್ಸಿಂಗ್ ಅನ್ನಿಸ್ತು, ವಿಚ್ ಇಸ್ ಮೇಜರ್. ಬಟ್ ರಾದರ್ ದನ್ ದ್ಯಾಟ್ ಎವ್ರಿಥಿಂಗ್ ಇನ್ಕ್ಲೂಡ್ ಮಾಡಿದ್ದೀವಿ ಮೇಡಮ್. ವಯ ಆರ್ಬರ್ ಟು ಸಕಲೇಶ್ಪುರ ಅಂತ ಹಾಸನ, ಅದು ಡ್ಯಾನ್ಸಲ್ಲೇ ಏನು ಮಾಡಿದ್ದೀವಿ. ಆ್ಯಕ್ಚುಲಿ ಅದು ನೀವು ಮ್ಯೂಸಿಕಲ್ಲಿ ಅದು ಹೈಲೈಟ್ ಆಗಲಿಲ್ಲ ಬೇಸಿಕ್ಲಿ. ನಿಮ್ಮದು ಏನು ಸ್ಟಾರ್ಟಿಂಗ್ ಹೇಳಿದ್ರಿ ಬಂತು, ನೆಕ್ಸ್ಟ್ ಆ ಲವ್ ಸ್ಟೋರಿ ಬಂತು, ಅದೆಲ್ಲ ಎಷ್ಟು ಹೈಲೈಟ್ ಆಯ್ತಲ್ಲ. ಆ ಕದಿಯೋ ಪಾರ್ಟ್ ಏನಿದೆಯಲ್ಲ ಅದನ್ನು ಮಾತ್ರ ಅಷ್ಟು ಹೈಲೈಟ್ ಆಗಲಿಲ್ಲ, ಡ್ಯಾನ್ಸಲ್ಲಿ ಮಾಡ್ಬೋದಾಗಿತ್ತು ಅಂತ. rather than that everything was good. Thank you so much Rashmita. And ಹೇಗೆ ಎಲ್ಟನ್ ಅವರೇ ಮುಕುಲು ಸಕ್ಸಸ್ಫುಲ್ ಆಯರಾ ನವಗ್ರಹಲು ಒಂದು ಅಂಬಾರಿ ಕಂಡಿಯರಾ? ಓಕೆ, ಆಲ್ಮೋಸ್ಟ್ ಕಂಡರೆ. ಸ್ವಲ್ಪ ಕದಿಲಿಕ್ಕೆ ಸ್ವಲ್ಪ ಇತ್ತು.
ಬಟ್ ಕಮಿಂಗ್ ಬ್ಯಾಕ್ ಟು ಪರ್ಫಾರ್ಮೆನ್ಸ್ ಫ್ರಮ್ ದ ಬಿಗಿನಿಂಗ್ ಹೇಳಬೇಕಿದ್ರೆ ನಿಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಓವರ್ ಆಲ್. ಥ್ಯಾಂಕ್ ಯು. ಇಟ್ ವಾಸ್ ಗುಡ್, ಅ ಗುಡ್ ಅಟೆಂಪ್ಟ್ ಹೇಳ್ಬೋದು. ಬಟ್ ನನಗೆ ಏನು ಫೀಲ್ ಅದಂದರೆ ಆ ಪ್ರಾಪರ್ಟಿ ಯೂಸೇಜ್ ಇದಲ್ವಾ, ಆ ಪ್ರಾಪರ್ಟಿ ಈಗ ನಾನೊಂದು ಪೆನ್ ಯೂಸ್ ಮಾಡ್ತೀನಿ, ಆ ಪೆನ್ ಯೂಸ್ ಮಾಡಿ ಅದನ್ನು ಇಟ್ಟು ರಿಟರ್ನ್ ಬರುವ ತನಕ ಇನ್ನೊಂದು ಪ್ರಾಪರ್ಟಿ ಎಂಟರ್ ಆಗುತ್ತೆ. ಅದು ತುಂಬ ಕ್ಲಾಶಸ್ ಆಗುತ್ತೆ. ಈಗ ಮಕ್ಕಳು ಆಚೆ ಹೋಗಿ ಒಂದು 4 ಗರ್ಲ್ಸ್ ವಿಂಗ್ಸ್ ಇಟ್ಕೊಂಡು ಬರ್ತಾರೆ. ಈಗ ಹೋಗಿ ಇಡೋದ, ಅದು ಹಾಕ್ಕೊಂಡು ಬರೋದ, ಡಾನ್ಸ್ ಆಡೋದ ಅವ್ರಿಗೆ ಗೊತ್ತಿಲ್ಲ. ದ್ಯಾಟ್ ಲುಕ್ಸ್ ಮೆಸ್ಸಿ. ಸೊ ಎವ್ರಿಥಿಂಗ್ ಪ್ರಾಪ್ ಆಗಲಿ, ಡಾನ್ಸಿಂಗ್ ಆಗಲಿ, ಫಾರ್ಮೇಷನ್ ಆಗಲಿ, ಇಟ್ ನೀಡ್ಸ್ ಸ್ಪೇಸ್. ಆ ಸ್ಪೇಸಿಂಗ್ ಒಂದು ಕರೆಕ್ಟ್ ಮಾಡಿದರೆ ಇಟ್ ವುಡ್ ಲುಕ್ ಫ್ಯಾಬ್. ಅದು ನನ್ನ ಅನಿಸಿಕೆ. ಫಾರ್ ನೆಕ್ಸ್ಟ್ ಟೈಮ್ ಪ್ಲೀಸ್ ಕೀಪ್ ದ್ಯಾಟ್ ಇನ್ ಮೈಂಡ್. ಓಕೆ, ಅದು ಬಂದುಬಿಟ್ಟು ಮಕ್ಕಳಿದ ಎನರ್ಜಿ ಸೂಪರ್ ಆಗಿತ್ತು, ಎಕ್ಸ್ಪ್ರೆಷನ್ ಆನ್ ಆಫ್ ಇತ್ತು. ಎನರ್ಜಿ ಆ ಪದ್ಯಕ್ಕೆ ಆನ್ ಆಫ್ ಅಂದರೆ ಹಿಂಗೆ ಸೂಪರ್, ಇದು ನನ್ನ ಫೇವ್ರೆಟ್ ಸಾಂಗು, ಡ್ಯಾನ್ಸ್ ಆಡ್ತೀನಿ, ಎಕ್ಸ್ಪ್ರೆಷನ್ ಕೊಡ್ತೀನಿ, ಹಿಂಗಾಯ್ತು. ಇದು ಓಕೆ ನನ್ನ ಫೇವ್ರೆಟ್ ಅಲ್ಲ ಅಂತ ಹಿಂಗೆ ಎಕ್ಸ್ಪ್ರೆಷನ್, ಅರ್ಥ ಆಯ್ತಾ? ಸೊ ಅದಾಗಬಾರ್ದು. ನಮ್ಮ ಪರ್ಫಾರ್ಮೆನ್ಸ್ ನವಗ್ರಹ ಪರ್ಫಾರ್ಮೆನ್ಸ್, ಆ ಫುಲ್ ಫ್ಲೆಜ್ ಪರ್ಫಾರ್ಮೆನ್ಸಿಗೆ 0 to 100 ಕಂಪ್ಲೀಟ್ ಸಿಂಗಲ್ ಎಕ್ಸ್ಪ್ರೆಷನ್ ಇರಬೇಕು ಅಕಾರ್ಡಿಂಗ್ ಟು ದ ಮ್ಯೂಸಿಕ್, ಅರ್ಥ ಆಯ್ತಾ? ಸೇಮ್ ವೇ ಎನರ್ಜಿ ಕೂಡ ಹಂಗಿರಬೇಕು. ಬಟ್ ಅದರ್ವೈಸ್ ನಡುವಲ್ಲಿ ಅವರು ಫ್ಲಿಪ್ ಎಲ್ಲ ಹೊಡಿತಿದ್ರು, ಅದು ಟೈಮಿಂಗ್, ಕಿಶೋರ್ ಹೇಳಿದಾಗೆ ಟೈಮಿಂಗ್ ಚೆನ್ನಾಗಿತ್ತು. ಅದು ಫ್ಲಿಪ್ ಬಂದ ತಕ್ಷಣ ಅದು ಸ್ವಲ್ಪ ಕವರ್ ಆಗ್ತಿತ್ತು. But otherwise, the whole performance was nice, good, and 120% there's a scope of much and more improvement to this team. Okay. So, our jawabdari nimdu as choreographer. Okay. So, I hope and believe, we hope and believe the next time baruvaga, you come up with a very good and a bang-on performance. Okay. Okay, sir. All the best and God bless you all. Okay. Over to Kishore, sir. ಒಂದು ಮಿಸ್ ಮಾಡಿದೆ. ಲಾಸ್ಟ್ ಎಂಡಿಂಗ್ ನಮ್ಮ ಅರ್ಜುನ್ ಸೀರಿಯಸ್ಲಿ ಅವ್ರದ್ದೊಂದು ಹೆಸರು ಹೇಳ್ಬೇಕಿತ್ತು, ನಮ್ಮ ಅರ್ಥೋಯ್ತು. ಅವರನ್ನು ಸಹ ನೀವು ಕರ್ಕೊಂಡ್ಬಂದಿದ್ದೀರಾ ಆ್ಯಂಡ್ ಥ್ಯಾಂಕ್ ಯು ಒನ್ಸ್ ಅಗೇನ್. ಅದೇ ಹೇಳಬೇಕಿತ್ತು, ಬೇರೆ ಏನಿಲ್ಲ. ಆ್ಯಂಡ್ ಬಾಕಿ ಎಲ್ಲ ಜಡ್ಜಸ್ ಹೇಳಿದ್ದಾರೆ, ನಾನು ಹೇಳಿದ್ದೀನಿ. ಆಲ್ ದ ಬೆಸ್ಟ್ ಗೈಸ್. ಥ್ಯಾಂಕ್ ಯು ಸೊ ಮಚ್ ಜಡ್ಜಸ್ಗಳಿಂದ ನಿಮಗೆ ಒಂದಷ್ಟು ಕಮೆಂಟ್ಸ್ಗಳು ಸಿಕ್ಕಿದೆ, ಒಂದಷ್ಟು ಪ್ರಶಂಸೆಗಳು ಕೂಡ ಸಿಕ್ಕಿದೆ. ಇನ್ನಷ್ಟು ಡೆವಲಪ್ಮೆಂಟ್ಗೆ ಸ್ಕೋಪ್ ಇದೆ. ನಿಮ್ಮ ಪ್ರಯತ್ನಕ್ಕೆ ಇಲ್ಲಿ ಫಲ ಸಿಕ್ಕಿದೆ, ಇನ್ನಷ್ಟು ಹೆಚ್ಚಿನ ಪ್ರತಿಫಲ ಸಿಗುತ್ತೆ ನಿಮಗೆ. ಚೆನ್ನಾಗಿ ಎಫರ್ಟ್ ತಗೊಳ್ಳಿ, ಸೀರಿಯಸ್ ಆಗಿ ತಗೊಳ್ಳಿ, ಇನ್ನಷ್ಟು ಅಭ್ಯಾಸ ಮಾಡಿ. ಅಂಡ್ ಇಟ್ಸ್ ಗೋಯಿಂಗ್ ಟು ಬಿ ರಿಯಲಿ ಆಸಮ್. ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ. ಥ್ಯಾಂಕ್ ಯು ಸೊ ಮಚ್. ಇದು ನಮ್ಮ ಕರಾವಳಿ ಕರ್ನಾಟಕದ ನಾಡಿ ಮಿಡಿತ, ನಮ್ಮ ಟಿವಿ ಪ್ರೆಸೆನ್ಸ್ ವಿಕೆ ಡೆವಲಪರ್ಸ್ ಡಾನ್ಸ್ ವಾರಿಯರ್ ಸೀಸನ್ 4 ಪವರ್ಡ್ ಬೈ ನಿಪಾನ್ ಪೇಂಟ್ಸ್, ಅಮೃತ್ ನೋನಿ ಹಾಗೂ ಸೈಕಲ್ ಪ್ಯೂರ್ ಅಗರಬತ್ತಿ. ನಮ್ಮ ಇವತ್ತಿನ ಸಂಚಿಕೆ ಮುಗಿತಾ ಬಂತು, ಅದ್ಭುತವಾಗಿ ಮೂಡಿ ಬಂದಿದೆ. ಸೊ ಬೇಜಾರಾಗ್ತಿದೆ. ನೆಕ್ಸ್ಟ್ ಎಪಿಸೋಡ್ ನ ಮುಖಾಂತರ ನಾವು ಬರ್ತೇವೆ, ಮತ್ತೊಮ್ಮೆ ಅದ್ಭುತವಾದಂತಹ ತಂಡ ಸ್ಟಾರ್ಟ್ ಆಗುತ್ತೆ. ಅದೇ ಜರ್ನಿ, ಸೈಕಲ್ ಜರ್ನಿ ವಾಪಸ್ ಶುರು ಆಗುತ್ತೆ. ಅಂಡ್ ನೀವು ಕೂಡ ನೋಡ್ತಾ ಇರಿ, ನಾವು ಕೂಡ ವೆಯ್ಟ್ ಮಾಡ್ತಾ ಇದ್ದೇವೆ. ಮುಂದಿನ ಸಂಚಿಕೆಯ ಜೊತೆಗೆ ನಾವು ಬರ್ತೇವೆ. ಅಲ್ಲಿ ತನಕ ನೋಡ್ತಾ ಇರಿ ಕರಾವಳಿ ಕರ್ನಾಟಕದ ನಾಡಿ ಮಿಡಿತ, ನಮ್ಮ ಟಿವಿ. This program is brought to you by VK Developers, powered by Nippon Paint, Amrit Noni, Arogyada Bharavase, Cycle Pure Agarbatti, Ashoka Business Center, Workspace managed by Vertex, co-powered by